ಕೊರೋನಾ ಸೋಂಕು ಹಬ್ಬುವ ಭೀತಿ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಬೆಳಿಗ್ಗೆಯಿಂದ ಸಂಜೆ 3 ಗಂಟೆವರೆಗೆ ಸಾಮಾನು ಖರೀದಿಗೆ ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ಸುಳ್ಯ, ಕಡಬ, ನೆಲ್ಯಾಡಿ ಮೊದಲಾದ ಕಡೆಗಳಲ್ಲಿ ಅಂಗಡಿಗಳಲ್ಲಿ ಜನಜಂಗುಳಿಯೇ ಕಂಡುಬಂತು. ಪೆಟ್ರೋಲ್ ಪಂಪ್ಗಳಲ್ಲೂ ಭಾರೀ ಜನಜಂಗುಳಿ ಕಂಡುಬಂದಿದೆ. ಈ ನಡುವೆ ಕಡಬ ಪಂಚಾಯತ್ ಅಂಗಡಿ ಮುಚ್ಚಲು ಆದೇಶ ನೀಡಿದ್ದು ಜನರು ಕಂಗಾಲಾದರು. ಕಡಬ ಪಂಚಾಯತ್ ತೆಗೆದುಕೊಂಡ ನಿರ್ಧಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮದ ಜನತೆ ದಿನಸಿ ಖರೀದಿಸಲು ಪರದಾಡಿದರು. ಬಳಿಕ ಸ್ಥಳಕ್ಕೆ ಸಹಾಯಕ ಆಯುಕ್ತ ಯತೀಶ್ ಉಳ್ಳಾಲ್ ಭೇಟಿ ನೀಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದರು. ಇನ್ನು ನಾಳೆಯಿಂದ ಯಾವುದೇ ತೊಂದರೆಗಳು ಉಂಟಾಗದಂತೆ ಜನರಿಗೆ ಆಹಾರ ಸಾಮಗ್ರಿಗಳನ್ನು ತಲುಪಿಸಲಾಗುವುದೆಂದು ಎಸಿ ಭರವಸೆ ನೀಡಿದರು. ಗಾಡಿಯಲ್ಲಿ ನಿಮ್ಮ ಮನೆ ಮುಂದೆ ಬಂದ್ರೆ ಅಲ್ಲಿ ತಗೊಳ್ಳೋಕೆ ಆಗ್ತದೆ ನಿಮಗೆ? ತಗೊಳ್ತೀರಾ? ಇವಾಗ ಎಷ್ಟು ಸಾಮಾನು ತಗೊಳ್ತೀರಿ? ಇಷ್ಟಕ್ಕೆ ನೀವು ಬಿಸಿಲಲ್ಲಿ ನಿಲ್ಲಬೇಕಾ ಅಲ್ವಾ? ಬೇರೆ ಅಂಗಡಿ ಇಲ್ವಾ? ಇಲ್ಲಿ ಸ್ವಲ್ಪ ಕಮ್ಮಿ ವೈರಸ್ ಬೇಕಾ? ಕಳಿಸ್ಕೊಡ್ತೇನೆ, ಬೆಂಗಳೂರಲ್ಲಿ ಉಂಟು, ಬೇಕಾ? ಕನ್ನಡ ಬರ್ತದೆ ಎಲ್ಲರಿಗೂ. ಯಾಕೆ ಒಬ್ಬರ ಮೇಲೆ ಒಬ್ಬರು ಬೀಳ್ತೀರಿ? ಒಂದು ಪ್ಲ್ಯಾನ್ ಚಾಕೌಟ್ ಮಾಡ್ತೀವಿ. ಮುಂದೆ ನೆಕ್ಸ್ಟ್ ಓಪನ್ ಆಗೋ ದಿವಸ ಇಷ್ಟು ರಶ್ ಆಗೋದಿರೋ ಹಾಗೆ ನೋಡಿಕೊಳ್ತೇವೆ. ಇವತ್ತು ಜನರು ಗೊಂದಲದಲ್ಲಿದ್ದಾರೆ ಮತ್ತು ಅಂಗಡಿಯವರು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಾರೆ. ಇದೇ ರೀತಿ ವ್ಯವಸ್ಥೆ ನಾವು ಉಪ್ಪಿನಂಗಡಿಯಲ್ಲಿ ಮಾಡಿದ್ದೆವು. ಬಟ್ ಉಪ್ಪಿನಂಗಡಿಯಲ್ಲಿ ಜನ ರಶ್ ಆಯಿತು. ಪಕ್ಕದ ವಿಲೇಜಲ್ಲಿ ಅಲ್ಲಿ ಪೊಲೀಸ್ ಎಲ್ಲ ಬಿಟ್ಟು ಕಂಟ್ರೋಲ್ ಮಾಡಿಸಿದ್ರು. ಇಲ್ಲೂ ಕೂಡ ಉಪ್ಪಿನಂಗಡಿ ಅಷ್ಟು, ನೆಲ್ಯಾಡಿ ಅಷ್ಟು ತೊಂದರೆ ಇಲ್ಲ. ಕಡಬ ನೋಡಿದಾಗೆ ಶಾಂತಿಯುತವಾಗಿದ್ದಾರೆ, ಜನ ಸ್ವಲ್ಪ ತಿಳುವಳಿಕೆ ಉಳ್ಳವರಿದ್ದಾರೆ. ಆದರೆ ಆ ಕಡೆ ಸ್ವಲ್ಪ ನಮಗೆ ತೊಂದರೆ ಆಗಿದೆ. ಇಲ್ಲಿ ನೆಕ್ಸ್ಟ್ ವೀಕಲ್ಲಿ ಈಗ ನಾಳೆಯಿಂದ ನಾವು ಹೋಮ್ ಡೆಲಿವರಿ ಕೊಡ್ತೇವೆ. ಅಂದರೆ ತಳ್ಳುಗಾಡಿ ವ್ಯವಸ್ಥೆ, ಆ ಮನೆಗೆ ಆ ಲೊಕ್ಯಾಲಿಟಿಗೆ ಬೇಕಾದಂಥ ಸಾಮಾನನ್ನು ಬೇಕಾದ ಚಾವುಡಿ, ಸಕ್ಕರೆ, ಉಪ್ಪು, ಅಕ್ಕಿ ಎಲ್ಲ ಒಂದಿಷ್ಟು ಪ್ಯಾಕೆಟ್ಸ್ ಮಾಡಿ ಅದನ್ನು ಅಲ್ಲಲ್ಲಿ ಕೊಂಡೋಗ್ತೇವೆ. ಬೇಕಾದವರು ಖರೀದಿ ಮಾಡಿಕೊಳ್ಳಿ.